ರಾಜ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಸರಿಯಾಗಿ ಕಲಾಪಕ್ಕೆ ಅಡ್ಡಿಪಡಿಸುವುದು ಹಾಗೂ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಗೆ ಕಾರಣವಾಗಿತ್ತು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಉತ್ತರ ಮಂಡಲದ ವತಿಯಿಂದ ಮಂಗಳೂರಿನ ಕಾವೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು. ಕಾವೂರಿನ ಬಿಜೆಪಿ ಕಚೇರಿಯಿಂದ ಕಾವೂರು ಜಂಕ್ಷನ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಕಾಂಗ್ರೆಸ್ ಪಕ್ಷದ ಸಂವಿಧಾನ ವಿರೋಧಿ ನಡೆಯನ್ನ ಖಂಡಿಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಮಾತನಾಡಿ, ರಾಜ್ಯದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೈ ಜೋಡಿಸುವ ಕೆಲಸ ಮಾಡಬೇಕಾದ ಕಾಂಗ್ರೆಸ್ ವಿಧಾನಸಭೆಯ ಒಳಗೆ ರಾಷ್ಟ್ರಧ್ವಜವನ್ನ ಹಿಡಿದುಕೊಂಡು ಪ್ರವೇಶಿಸಿ ಕಾನೂನಿಗೆ ವಿರುದ್ಧವಾಗಿ ವರ್ತಿಸಿ ದೇಶದ್ರೋಹಿ ಕೆಲಸವನ್ನ ಮಾಡಿದೆ. ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ನಿರ್ಧಾರವನ್ನ ಧೈರ್ಯದಿಂದ ಪ್ರಕಟಿಸಲು ಮುಂದಾಗದೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಎಸ್ಡಿಪಿಐ ಪಕ್ಷದೊಂದಿಗೆ ಸೇರಿಕೊಂಡು ಶಿಕ್ಷಣಕ್ಕಾಗಿ ಬರ್ತಾ ಇದ್ದ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಧರ್ಮದ ಅಫೀಫವನ್ನ ಕಾಂಗ್ರೆಸ್ನವರು ತುಂಬಿದ್ದಾರೆ ಎಂದು ಆರೋಪವನ್ನ ಮಾಡಿದ್ರು. ಇನ್ನು ಶಿವಮೊಗ್ಗದಲ್ಲಿ ರಾಷ್ಟ್ರೀಯವಾದಿ ದೇಶಭಕ್ತ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಅವರನ್ನ ಹತ್ಯೆ ಮಾಡಿದ ಕೋಮುವಾದಿ ಮುಸ್ಲಿಂ ಗೂಂಡಾಗಳು ಕ್ರೂರತೆಯನ್ನ ಮೆರೆದಿದ್ದು 6 ಗಂಟೆಯಲ್ಲಿ ಕೊಲೆಗಡುಕರನ್ನ ಬಂಧಿಸಿ ಜೈಲಿಗೆ ತಳ್ಳಿದ್ದೇವೆ ಎಂದರು. ಕೋರ್ತಾ 1 ನಿಮಿಷಗಳ ಮೌನ ಪ್ರಾರ್ಥನೆ ನಾವೆಲ್ಲ ಮಾಡಿದ್ದೇವೆ. ಇದರಲ್ಲಿ ತಿಳ್ಕೊಳ್ಬೇಕಾದಂಥ ವಿಷಯ ಅಂತ ಹೇಳಿದ್ರೆ, 4 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಇರ್ಬೋದು, ಎಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡೇ ನಾವು ಬಂದಿದ್ದೇವೆ. ಸಿಎ ಗಲಾಟೆಯನ್ನ SDPI ಅವರು ಶುರು ಮಾಡಿದರು. ಮಂಗಳೂರಿನಲ್ಲಿ ಗಲಭೆ ಎಲ್ಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದರು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ರು. ಸರ್ಕಾರ ಬಿಡ್ಲಿಲ್ಲ. ಮುಂದೆ ಬಂದು ಗೋಲಿಬಾರ ಆದ್ರೂ ಚಿಂತೆ ಇಲ್ಲ. ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ. ಮಧ್ಯ ಶಕ್ತಿಗಳಿಗೆ ಮುಂದೆ ಬರಲಿಕ್ಕೆ ಖಂಡಿತ ಅವಕಾಶ ಇಲ್ಲ ಅನ್ನುವಂತ ನೇರವಾದ ದಿಟ್ಟವಾದ ವಿಷಯವನ್ನ ಕರ್ನಾಟಕದ ಜನರಿಗೆ ನಾವು ತಿಳಿಸಿದ್ದೇವೆ. ಅದಾದ ನಂತರ ಈ ರಾಷ್ಟ್ರ ವಿರೋಧಿ ಶಕ್ತಿಗಳು ಪುನಃ ಬಿಡ್ಲಿಲ್ಲ. ಅಲ್ಲಿಗೆ DJ ಹಳ್ಳಿ KJ ಎಲ್ಲೋ ಒಂದ್ ಕಡೆ ಹಿಂದ್ಗಡೆಯಿಂದ ನಿಂತ್ಕೊಂಡು ಈ ಬೆಂಕಿಗೆ ಪೆಟ್ರೋಲ್ ಅನ್ನು ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾನೆ ಬಂತು. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಓಲೈಕೆ ಆಗ್ಬೇಕು. ಎಲ್ಲೋ ಒಂದ್ ಕಡೆ ನಮ್ಮ ಮತ ಬ್ಯಾಂಕ್ ಏನಿದೆ, ಅಲ್ಪಸಂಖ್ಯಾತರ ಓಟ್ ಏನು ಬೀಳ್ತದೆ, ಕಣ್ಮುಚ್ಚಿ ಬೀಳ್ತದೆ, ನೀವು ಕೆಲಸ ಮಾಡೋದಿದ್ರು ಸಹ ಅಲ್ಪಸಂಖ್ಯಾತರ ಓಟು ಬೀಳ್ತದೆ ಅನ್ನುವಂತ ಧೈರ್ಯದಿಂದ ಕಾಂಗ್ರೆಸ್ ಇದ್ದ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಇಂಥ ರಾಷ್ಟ್ರದ್ರೋಹಿ ಚಟುವಟಿಕೆಗಳಾದಾಗ ಸಹ ಕಾಂಗ್ರೆಸ್ ಚಕಾರ ಎತ್ತಿಲ್ಲ. ಒಬ್ಬನ ಗಂಡಸು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನುವಂತ ಪರಿಸ್ಥಿತಿಯನ್ನ ಇಡೀ ಕರ್ನಾಟಕದ ಜನರು ನೋಡಿದ್ದಾರೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಹಿಂದೂ ಯುವಕರ ಹತ್ಯೆ ಆಗ್ತಾನೆ ಹೋಯ್ತು.